ಮುಖ ನೋಡಿ ಭವಿಷ್ಯ ಹೇಳುವುದು ಎಂಬ ಮಾತನ್ನ ನೀವು ಯಾವಾಗಲಾದರೂ ಕೇಳಿರಬಹುದು. ಮುಖದ ಮೇಲಿರುವ ಮಚ್ಚೆಯಿಂದಲೋ, ಹುಬ್ಬುಗಳ ನಡುವಿನ ಅಂತರದಿಂದಲೋ, ಕಿವಿಯ ಆಕಾರದಿಂದಲೋ, ಹಲ್ಲುಗಳ ನಡುವಿನ ವ್ಯತ್ಯಾಸದಿಂದಲೋ ಕೆಲವರು ಭವಿಷ್ಯದ ಬಗ್ಗೆ ಊಹಿಸಿ ಹೇಳುತ್ತಾರೆ. ಇವು ಎಲ್ಲಾ ಬಾರಿಯೂ 100% ನಿಜವಾಗಲೇಬೇಕೆಂಬ ನಿಲುವು ಇಲ್ಲವಾದರೂ ಹೆಚ್ಚಿನವರಿಗೆ ಇದು ಸತ್ಯಕ್ಕೆ ಹತ್ತಿರವಾಗಿದೆ ಎಂಬ ಅನುಭವವನ್ನ ನೀಡುವುದು ಸುಳ್ಳಲ್ಲ. ಅದನ್ನ ವೈಜ್ಞಾನಿಕವಾಗಿ ಪರಾಮರ್ಶಿಸಿದರೆ ಅಥವಾ ವಾದಕ್ಕೆ ವಾದ ಮಾಡುತ್ತಾ ಹೋದರೆ ಕಾಕತಾಳೀಯ ಎಂದು ಹೇಳಬಹುದು. ಆದ್ರೆ ಇವೆಲ್ಲ ನಂಬಿಕೆ ಮೇಲೆ ನಿಂತ ವಿಚಾರಗಳಾಗಿದ್ದರಿಂದ ಕೆಲವುಗಳ ಅನುಭವವನ್ನ ಅಲ್ಲಗಳೆಯಲು ಕೂಡ ಸಾಧ್ಯವಿಲ್ಲ. ಅಂದ ಹಾಗೆ ಕೇವಲ ನಂಬಿಕೆಯ ಪ್ರಕಾರ ಬಾಯಿಯ ಮುಂಬದಿಯ ಹಲ್ಲುಗಳ ನಡುವೆ ಅಂತರವಿದ್ದಲ್ಲಿ ಅದು ಅದೃಷ್ಟದ ಸಂಕೇತವೆಂದು 100 ವರ್ಷಗಳಿಂದ ನಂಬಿಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ಎಷ್ಟೋ ಮಂದಿ ಹಲ್ಲುಗಳ ನಡುವೆ ಅಂತರವಿದೆ ಎಂಬುದನ್ನೇ ಸೌಂದರ್ಯಕ್ಕೆ ಕಪ್ಪು ಚುಕ್ಕೆ ಎಂದು ಭಾವಿಸಿ ದಂತ ವೈದ್ಯರಿಗೆ ಹಣ ಸುರಿದು ಹಲ್ಲುಗಳನ್ನ ಸರಿಪಡಿಸಿಕೊಳ್ಳುತ್ತಾರೆ. ಆದ್ರೆ ಈ ವಿಚಾರವನ್ನ ನಂಬಿಕೆ ನೆಲದಲ್ಲಿ ನೋಡಿದರೆ ಹಲ್ಲುಗಳ ನಡುವಿನ ಅಂತರ ಆ ವ್ಯಕ್ತಿಗೆ ಒಳಿತನ್ನೇ ಉಂಟು ಮಾಡುತ್ತದೆ. ಅದು ಶುಭ ಸೂಚನೆ ಎಂದು ನಂಬಲಾಗಿದೆ. ಯಾರ ಹಲ್ಲಿನ ನಡುವೆ ಅಂತರವಿದೆಯೋ ಅವರು ಜೀವನದಲ್ಲಿ ಅದೃಷ್ಟವಂತರು ಎಂದು ನಂಬಿಕೆ ಇದೆ. ಜೊತೆಗೆ ಶ್ರೀಮಂತಿಕೆಯು ಅವರನ್ನ ಅರಸಿ ಬರುತ್ತದೆಯಂತೆ. ಬದುಕಿನಲ್ಲಿ ಅತ್ಯುನ್ನತ ಮಟ್ಟದ ಸಾಧನೆಯನ್ನ ಮಾಡುವ ಅವರು ಸದಾ ಗೆಲ್ಲುವ ಕುದುರೆಯಾಗುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗೆ ಹಲ್ಲುಗಳ ನಡುವೆ ಅಂತರವಿದ್ದವರು ಬುದ್ಧಿವಂತರು, ವಿವೇಕಿಗಳು ಆಗಿದ್ದು ಎಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೂ ದಾರಿ ಹುಡುಕಬಲ್ಲರು ಎಂದು ನಂಬಿಕೆ ಇದೆ. ಅಂದರೆ 10 ಮಂದಿ ಒಟ್ಟಿಗೆ ಸೇರಿದರೂ ಬಗೆಹರಿದ ಬಿಕ್ಕಟ್ಟನ್ನ ಅವರು ನಿರಾಯಾಸವಾಗಿ ಬಗೆಹರಿಸುತ್ತಾರೆ. ಜೀವನದಲ್ಲಿ ಸಮಸ್ಯೆಗಳು ಎದುರು ಬಂದು ನಿಂತರೂ ಈ ವ್ಯಕ್ತಿಗಳು ಬದುಕಿನ ಸುಖವನ್ನ ಅನುಭವಿಸುವುದರಿಂದ ವಿಮುಖರಾಗುವುದಿಲ್ಲವಂತೆ. ಅತ್ಯಂತ ವಿಶಾಲ ಮನಸ್ಸಿನವರು, ಮುಕ್ತ ಆಲೋಚನೆ ಹೊಂದಿದವರು ಈ ಜನರಾಗಿರುತ್ತಾರೆ. ಸಮಯಕ್ಕಿಂತ ಮುಂದಿನ ವಿಚಾರದ ಬಗ್ಗೆ ಯೋಚಿಸುತ್ತಾ ತಮಗೆ ಬೇಕಾದಂತೆ ರೂಪಿಸಿಕೊಳ್ಳಬಲ್ಲ ಶಕ್ತಿಯನ್ನು ಇವರು ಹೊಂದಿದ್ದಾರೆ. ಅಂತಹ ವ್ಯಕ್ತಿಗಳು ತಾವು ಅದೃಷ್ಟವಂತರಾಗಿರೋದೇ ಅಲ್ಲದೆ ಅವರು ಯಾರನ್ನ ವರಿಸುತ್ತಾರೋ ಅಂದ್ರೆ ಮದುವೆ ಆಗುತ್ತಾರೋ ಅವರಿಗೂ ಅದೃಷ್ಟದ ಫಲವನ್ನ ವರ್ಗಾಯಿಸುತ್ತಾರೆ. ಸಂಗಾತಿಯನ್ನು ಯಾವುದೇ ಕಲ್ಮಶವಿಲ್ಲದೆ ಪರಿಶುದ್ಧವಾಗಿ ಪ್ರೀತಿಸುವ ಅವರು ಬದುಕಿನ ಉದ್ದಕ್ಕೂ ಖುಷಿಯಾಗಿರಲು, ಇನ್ನೊಬ್ಬರನ್ನ ಖುಷಿಯಾಗಿರಿಸಲು ಪ್ರಯತ್ನ ಮಾಡುತ್ತಾರೆ. ಹಲ್ಲುಗಳ ಮಧ್ಯೆ ಇರುವ ಅಂತರ ಸೌಂದರ್ಯಕ್ಕೆ ಚ್ಯುತಿ ಎಂದು ಕೆಲವರು ಭಾವಿಸಿದಾದರೂ ಅದೇ ಅವರ ಶಕ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ. ಅಂತಹ ವ್ಯಕ್ತಿಗಳು ಮನೆಯ ಧನಾತ್ಮಕ ಶಕ್ತಿಯನ್ನ ತುಂಬಬಲ್ಲರಾಗಿದ್ದು ಅವರು ನೆಲೆಸಿದ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು, ಬಂಧು ಮಿತ್ರರು ಎಲ್ಲರಿಗೂ ಬೇಕಾದ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಅವರು ಬದುಕನ್ನ ಸಾಗಿಸುತ್ತಾರೆ. ಊಟ, ತಿಂಡಿ, ಸುತ್ತಾಟ, ಅಡಿಗೆ ವಿಚಾರದಲ್ಲೂ ವಿಚ್ಛಿನ್ನ ಅಭಿರುಚಿಯನ್ನ ಇವರು ಹೊಂದಿರುತ್ತಾರೆ ಎಂಬ ನಂಬಿಕೆ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಸ್ನೇಹಿತರೆ, ಈ ಮಾತನ್ನು ನೀವು ನಂಬುತ್ತಿದ್ದರೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೀಗೆ ಹಾಕಿ. ನಿಮ್ಮ ಹಲ್ಲುಗಳು ಮತ್ತು ನಿಮ್ಮ ನಗು ನಿಮ್ಮ ದೇಹದ ಅತ್ಯಂತ ಆಕರ್ಷಕ ಭಾಗಗಳಲ್ಲಿ ಒಂದು. 37% ಹೆಚ್ಚು ಜನರು ಒಬ್ಬ ವ್ಯಕ್ತಿಯ ಬಗ್ಗೆ ಮೊದಲು ಗಮನಿಸುವುದೇ ಅವರ ನಗು. ಅದಕ್ಕಾಗಿಯೇ ಆ ಹಲ್ಲುಗಳನ್ನ ಆರೋಗ್ಯವಾಗಿ ಕಾಣುವಂತೆ ಮಾಡುವುದು ಅತ್ಯಂತ ಮುಖ್ಯ. ಯಾಕಂದ್ರೆ ನಮ್ಮ ನಗುವೇ ನಮ್ಮ ಗುಣಲಕ್ಷಣಗಳನ್ನ ಹೇಳುತ್ತದೆ ಅನ್ನುವ ನಂಬಿಕೆ 100 ವರ್ಷಗಳಿಂದ ನಮ್ಮ ಹಿರಿಯರು ಅಂದುಕೊಂಡು ಬಂದಿದ್ದಾರೆ. ಹಲ್ಲಿನ ದಂತ ಕವಚವು ಮಾನವನ ದೇಹದಲ್ಲಿ ಅತ್ಯಂತ ಕಠಿಣವಾದ ವಸ್ತು ಎಂದು ಕೂಡ ನಂಬಿಕೆ ಇದೆ. ಆದ್ರೆ ಹಲ್ಲಿನ ಸಾಮಾನ್ಯ ಸಮಸ್ಯೆಗಳಲ್ಲಿ ಹುಳುಕು ಹಲ್ಲು ಕೂಡ ಒಂದು. ಹಲ್ಲಿನಲ್ಲಿ ಹುಳುಕು ಆಗಿದೆ ಅಂದ್ರೆ ಸೂಕ್ಷ್ಮ ಜೀವಾಣುಗಳು ಹಲ್ಲಿನಲ್ಲಿ ಸೇರಿಕೊಂಡು ತೂತು ಮಾಡಿ ಅದನ್ನ ಹಾಳು ಮಾಡುತ್ತಿವೆ ಎಂದರ್ಥ. ಹೀಗೆ ಹುಳುಕು ಹಿಡಿದಿರುವ ಹಲ್ಲುಗಳಿಗೆ ಹುಳುಕು ಹಲ್ಲು ಎಂದು ತಜ್ಞರು ಹೇಳುತ್ತಾರೆ. ಮಕ್ಕಳು, ದೊಡ್ಡವರು ಅನ್ನದೇ ಇದು ಎಲ್ಲರನ್ನ ಒಂದೇ ರೀತಿಯಾಗಿ ಕಾಡುತ್ತದೆ. ಹಾಗೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ, ಅನಾದಿ ಕಾಲದಿಂದಲೂ ಬಂದಿದೆ. ಹುಳುಕು ಹಲ್ಲು ಅಷ್ಟಕ್ಕೂ ಹೇಗೆ ಉಂಟಾಗುತ್ತದೆ ಎನ್ನುವುದು ದೊಡ್ಡ ಪ್ರಶ್ನೆ. ನಾವು ಆಹಾರವನ್ನು ಅಗೆದು ತಿನ್ನುವಾಗ ಹಲ್ಲಿನ ಸಂದಿಯಲ್ಲಿ ಆಹಾರದ ಕಣಗಳು ಸಿಕ್ಕಿ ಹಾಕಿಕೊಳ್ಳುವುದು ಸರ್ವೇ ಸಾಮಾನ್ಯ. ಬಾಯಿಯಲ್ಲಿರುವ ಮ್ಯೂಟಾನ್ಸ್ ಎಂಬ ಸಹಜ ಸೂಕ್ಷ್ಮ ಅಣುಜೀವಿಯು ಅಂದ್ರೆ ಬ್ಯಾಕ್ಟೀರಿಯಾ ಆಹಾರದಲ್ಲಿರುವ ಸಕ್ಕರೆ, ಪಿಷ್ಟ ಮತ್ತಿತರ ಪೋಷಕಾಂಶಗಳನ್ನ ಹಲ್ಲಿನ ಸಂದಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅವುಗಳನ್ನ ಪಡೆದು ಅವು ಕ್ರಿಯಾಶೀಲವಾಗುತ್ತವೆ. ಅಂದ್ರೆ ಈ ಬ್ಯಾಕ್ಟೀರಿಯಾಗಳಿಗೆ ನೀವು ಊಟವನ್ನ ಕೊಟ್ಟ ಹಾಗೆ ಆಗುತ್ತದೆ. ಈ ಪೋಷಕಾಂಶಗಳು ಬಾಯಿಯಲ್ಲಿ ಆಮ್ಲೀಯ ವಾತಾವರಣವನ್ನ ನಿರ್ಮಿಸುತ್ತವೆ. ಆಮ್ಲೀಯ ವಾತಾವರಣ
ವಾತಾವರಣ ಸೂಕ್ಷ್ಮ ಜೀವಾಣುಗಳಿಗೆ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ಇದರಿಂದ ಈ ಸೂಕ್ಷ್ಮ ಜೀವಾಣುಗಳು ಹೆಚ್ಚಾಗಿ ಹಲ್ಲಿನ ಗಟ್ಟಿ ಮೇಲ್ಭಾಗವಾದ ಎನಾಮಲ್ ನಲ್ಲಿ ಆಕ್ರಮಿಸುತ್ತವೆ. ಇದೇ ಹಲ್ಲು ಹುಳುಕಾಗಲು ಮೊದಲ ಕಾರಣ. ಎನಾಮಲ್ ಅಂದ್ರೆ ಹಲ್ಲಿನ ಕವಚ. ಮೊದಲು ಇದನ್ನ ಈ ಹುಳಗಳು ಆಕ್ರಮಿಸಿ ನಂತರ ಒಳಪದರಿಗೆ ಹಬ್ಬಿ ಹಲ್ಲನ್ನ ಸೂಕ್ಷ್ಮ ಜೀವಾಣುಗಳು ದುರ್ಬಲಗೊಳಿಸುತ್ತವೆ. ಹುಳುಕು ಆರಂಭದಲ್ಲಿ ಹಲ್ಲಿನ ಮೇಲೆ ಒಂದು ಕಪ್ಪು ಚುಕ್ಕೆಯಂತೆ ಕಾಣಿಸಿಕೊಳ್ಳುತ್ತದೆ ಅಷ್ಟೇ. ನಿಧಾನವಾಗಿ ಅದು ದೊಡ್ಡದಾಗುತ್ತದೆ. ಹುಳುಕಿಗೆ ಹಲ್ಲುಗಳು, ಅದರಲ್ಲೂ ದವಡೆ ಹಲ್ಲು ಸಾಮಾನ್ಯವಾಗಿ ಮೊದಲು ಬಲಿಯಾಗುವುದು. ಮುಂದಿನ ಹಲ್ಲುಗಳಿಗಿಂತ ದವಡೆ ಹಲ್ಲುಗಳು ಆಹಾರ ಅಗಿಯುವುದರಲ್ಲಿ ಪ್ರಧಾನ ಪಾತ್ರ ವಹಿಸುತ್ತವೆ. ಆದ್ದರಿಂದಲೇ ಅಲ್ಲಿಯೇ ಆಹಾರ ಕಣಗಳು ಹೆಚ್ಚಾಗಿ ಸಿಕ್ಕಿ ಹಾಕಿಕೊಳ್ಳುವುದು. ದವಡೆ ಹಲ್ಲಿನ ಮೇಲೆ ಹುಳುಕು ಚಿಕ್ಕ ಕಪ್ಪು ಚುಕ್ಕೆಯಂತೆ ಮೊದಲು ಕಾಣಿಸಿಕೊಳ್ಳುತ್ತದೆ. ಹಲ್ಲುಗಳ ಸಂಧಿಯಲ್ಲಿ ಹುಳುಕು ಆರಂಭವಾದರೆ ಸರಿಯಾಗಿ ಕೂಡ ಅದು ಕಾಣಿಸುವುದಿಲ್ಲ. ಹುಳುಕು ಕಾಣಿಸಿಕೊಂಡ ತಕ್ಷಣ ನೋವಾಗುವುದಿಲ್ಲ. ಹುಳುಕಿಗೆ ಕಾರಣವಾದ ಸೂಕ್ಷ್ಮ ಜೀವಾಣುಗಳು ಹಲ್ಲಿನ ಒಳಪದರನ್ನ ಭೇದಿಸಿ ಬುಡದಲ್ಲಿರುವ ರಕ್ತನಾಳಗಳಿಗೆ ಹಾನಿಯುಂಟು ಮಾಡಿದಾಗ ಮಾತ್ರ, ಅಂದರೆ ತೀವ್ರ ಮಟ್ಟಕ್ಕೆ ಹೋದಾಗ ಮಾತ್ರ ನೋವು ಅನುಭವಿಸಲು ನಾವು ಪ್ರಾರಂಭಿಸುತ್ತವೆ. ಹಲ್ಲುಗಳು ಅತಿ ಗಟ್ಟಿ, ಆದರೆ ಸೂಕ್ಷ್ಮ ಜೀವಿಗಳು ಅವುಗಳನ್ನ ನುಗ್ಗಿ ಒಳಗೆ ಹೋಗುವಷ್ಟು ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಹುಳುಕು ಹಲ್ಲು ಉಂಟಾಗಲು ಕಾರಣವೇನು ಅನ್ನುವುದು ನಿಮಗಿರುವ ದೊಡ್ಡ ಪ್ರಶ್ನೆ. ಹುಳುಕು ಹಲ್ಲು ಉಂಟಾಗಲು ಅತಿ ಸಿಹಿ ಅಂಟಾದ ಪದಾರ್ಥಗಳು, ಆಮ್ಲಯುಕ್ತ ತಂಪು ಪಾನೀಯಗಳು, ಚಿಪ್ಸ್ಗಳು, ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಮತ್ತು ಸಿದ್ಧ ಅಂದ್ರೆ ರೆಡಿಮೇಡ್ ಫುಡ್ಗಳನ್ನ ಸೇವಿಸುವುದೇ ಮುಖ್ಯ ಕಾರಣವಾಗಿದೆ. ಮಕ್ಕಳಲ್ಲಿ ಅದರಲ್ಲೂ ಚಾಕ್ಲೇಟ್ ಸೇವನೆ ಹುಳುಕು ಹಲ್ಲಿಗೆ ಒಂದು ಪ್ರಮುಖ ಕಾರಣ. ಇಂದು ಒಂದಲ್ಲ ನೂರಾರು ಬಗೆಯ ಚಾಕ್ಲೇಟ್ಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಇವುಗಳನ್ನ ತಿಂದರೆ ಹುಳುಕು ಆಗುವುದು ಸರ್ವೇ ಸಾಮಾನ್ಯ. ಇವುಗಳನ್ನ ತಿಂದ ಮೇಲೆ ಚೆನ್ನಾಗಿ ನಮ್ಮ ಹಲ್ಲುಗಳನ್ನ ಉಜ್ಜದಿದ್ರೆ, ಬಾಯಿಯನ್ನ ಮುಕ್ಕಳಿಸಿದ್ರೆ ಈ ಚಾಕ್ಲೇಟ್ ಅಂಟು ಹಲ್ಲುಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡು ಈ ಸೂಕ್ಷ್ಮಾಣುಗಳಿಗೆ ಆಹಾರ ನೀಡುತ್ತವೆ. ಹೀಗೆ ಹಲ್ಲುಗಳ ಹುಳುಕು ಪ್ರಾರಂಭವಾಗೋದು. ಹಾಗೆಯೇ ನಾವು ಕುಡಿಯುವ ನೀರು ಕೂಡ ಸಹಜವಾಗಿ ಸ್ವಚ್ಛವಾಗಿರಬೇಕು. ಅಶುದ್ಧ ನೀರಿನಲ್ಲಿ ಹಲವು ಬಗೆಯ ಸೂಕ್ಷ್ಮ ಜೀವಿಗಳು ಇರುತ್ತವೆ. ಇವುಗಳು ಹಲ್ಲಿಗೆ ಅಂಟಿಕೊಂಡು ತೊಂದರೆಯನ್ನು ಉಂಟು ಮಾಡುತ್ತವೆ. ಅಲ್ಲದೆ ಅಂಟಾದ ಅನ್ನ ಆಗಲಿ, ಬ್ರೆಡ್ ಆಗಲಿ, ರೊಟ್ಟಿ ಆಗಲಿ, ಚಪಾತಿ ಆಗಲಿ ಹಲ್ಲಿಗೆ ಸಿಕ್ಕಿ ಹಾಕಿಕೊಂಡು ಹುಳುಕಿಗೆ ದಾರಿ ಮಾಡಿಕೊಡುತ್ತವೆ. ಹುಳುಕು ಹಲ್ಲಿಗೆ ಚಿಕಿತ್ಸೆ ಯಾವುದು ಅಂತ ಈಗ ನೀವು ಯೋಚನೆ ಮಾಡುತ್ತಿರಬಹುದು. ಆರಂಭದಲ್ಲಿ ಹಲ್ಲಿಗೆ ಚಿಕಿತ್ಸೆ ಸುಲಭ, ಆದರೆ ಗಂಭೀರ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಕಷ್ಟ. ಹಲ್ಲನ್ನು ಕಳೆದುಕೊಳ್ಳುವ ಸಂಭವ ಕೂಡ ಇರುತ್ತದೆ. ಕೆಲವೊಮ್ಮೆ ಹುಳುಕಾಗುವ ಹಲ್ಲನ್ನ ಇಳಿಸಬೇಕಾಗುತ್ತದೆ. ಹುಳುಕಾದ ಹಲ್ಲಿಗೆ ಫಿಲ್ಲಿಂಗ್ ಅಂತ ಹೇಳುತ್ತಾರೆ. ಆಡು ಭಾಷೆಯಲ್ಲಿ ಇದನ್ನ ಸಿಮೆಂಟ್ ಹಾಕುವುದು ಎಂದು ಹೇಳುತ್ತಾರೆ. ಹೀಗೆ ಮಾಡಿಸುವುದು ಸರ್ವೇ ಸಾಮಾನ್ಯ. ಹುಳುಕು ಆರಂಭವಾದಾಗ ಹಲ್ಲಿಗೆ ಗಟ್ಟಿ ಪದಾರ್ಥವನ್ನ ತುಂಬಿದರೆ ಹುಳುಕನ್ನ ನೀವು ತಡೆಯಬಹುದು. ಇದು ಆಹಾರವನ್ನ ಅಗಿಯುವ ಸಾಮರ್ಥ್ಯವನ್ನ ಮರಳಿ ಒದಗಿಸುತ್ತದೆ. ಹೀಗೆ ಮಾಡದೇ ಇದ್ದರೆ ಹಲ್ಲಿನ ಹುಳುಕು ಒಳಗೆ ಹೋಗಿ ಹಾನಿ ಮಾಡುತ್ತದೆ. ಹುಳುಕು ಹಲ್ಲು ತೀವ್ರವಾಗಿ ಹಲ್ಲಿನ ಬೇರಿನ ರಕ್ತನಾಳಗಳಿಗೆ ತೊಂದರೆ ಉಂಟು ಮಾಡಿದಾಗ ರೂಟ್ ಕೆನಾಲ್ ಎಂಬ ಚಿಕಿತ್ಸೆಯನ್ನು ದಂತ ವೈದ್ಯರು ಮಾಡುತ್ತಾರೆ. ಹಲ್ಲಿನ ಬೇರಿಗೆ ಔಷಧ ತುಂಬಿಸಿ ಮೇಲ್ಭಾಗಕ್ಕೆ ಗಟ್ಟಿ ಕವಚ ಅಂದ್ರೆ ಕ್ಯಾಪ್ ಅನ್ನು ಕೂಡ ಜೋಡಿಸುತ್ತಾರೆ. ಹಲ್ಲನ್ನು ಹುಳುಕಾಗದಂತೆ ನೋಡಿಕೊಳ್ಳುವುದು ಸುಲಭ. ದಂತ ವೈದ್ಯರು ಹೇಳುವಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಉತ್ತಮ ಆಹಾರ ಸೇವನೆ ಇದಕ್ಕೆ ಮುಖ್ಯ. ಹೀಗೆ ಮಾಡುವುದರಿಂದ ಹಲ್ಲು ಹುಳುಕಾಗುವುದನ್ನ ತಪ್ಪಿಸಬಹುದು. ಸಿಹಿ ಪದಾರ್ಥ, ಸಿದ್ಧಪಡಿಸಿದ ತಿನಿಸುಗಳು, ಜಂಕ್ ಫುಡ್ಗಳಿಂದ ದೂರವಿರಬೇಕು. ಹಣ್ಣು, ತರಕಾರಿ, ಹಾಲು ಮತ್ತು ಧಾನ್ಯಗಳನ್ನ ಸೇವಿಸಿದರೆ ಹುಳುಕು ಹಲ್ಲನ್ನ ತಡೆಯಬಹುದು. ಹೀಗಾಗಿಯೇ ಪ್ರತಿನಿತ್ಯ 2 ಬಾರಿ ಅಥವಾ 3 ಬಾರಿ ಊಟ ಆದ ಮೇಲೆ ಹಲ್ಲು ಉಜ್ಜುವುದು ತುಂಬಾನೇ ಮುಖ್ಯವಾಗಿದೆ. ಆದ್ರೆ ಈ ರೀತಿ ಹಲ್ಲು ಉಜ್ಜಿದ್ರೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಕೂಡ ಜಾಸ್ತಿ ಎನ್ನುತ್ತಾರೆ ದಂತ ವೈದ್ಯರು ಹಾಗೂ ಕಾರ್ಡಿಯಾಲಜಿಸ್ಟ್ ಕೂಡ. ಅಂದ್ರೆ ಹೇಗೆ ಉಜ್ಜಬೇಕೆನ್ನುವುದು ಈಗ ನಿಮ್ಮ ಪ್ರಶ್ನೆ. ನೀವು ಪ್ರತಿದಿನ ನಿಮ್ಮ ಹಲ್ಲುಗಳನ್ನ ಹೇಗೆ ಉಜ್ಜುತ್ತೀರಿ ಎಂಬುದರ ಮೇಲೂ ನಿಮ್ಮ ಆರೋಗ್ಯ ನಿರ್ಧಾರವಾಗುತ್ತದೆ ಅಂತೆ. ಸರಿಯಾಗಿ ಬ್ರಷ್ ಮಾಡದೇ ಇರುವವರಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ವಿಶೇಷವಾಗಿ ಕಳಪೆ ಹಲ್ಲುಗಳು ಅನೇಕ ರೋಗಗಳಿಗೆ ಕಾರಣವಾಗಬಹುದು. ಇಂದಿನ ಆಧುನಿಕ ಮತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅನೇಕರು ಬ್ಯುಸಿಯಾಗಿದ್ದ ಕಾರಣ ಸರಿಯಾಗಿ ಹಲ್ಲು ಉಜ್ಜುವುದಿಲ್ಲ. ಕೇವಲ ಮುಕ್ಕಳಿಸಿ ಆಫೀಸಿಗೆ ಹೋಗುವಂತ ಹಲವಾರು ಜನರಿದ್ದಾರೆ. ಎಲ್ಲಿಗೂ ಅರ್ಜೆಂಟ್ ಆಗಿ ಹೋಗುವ ಸಲುವಾಗಿ ಬೇಗನೆ ಹಲ್ಲು ಉಜ್ಜಿ ಓಡಿ ಹೋಗುತ್ತಾರೆ. ಇದರಿಂದ ಅನೇಕ ಜನರು ಮುಖ್ಯವಾಗಿ ಬಾಯಿಯ ದುರ್ವಾಸನೆಯನ್ನ ಎದುರಿಸುತ್ತಾರೆ. ಇದನ್ನ ಹಾಲಿಟೋಸಿಸ್ ಎಂದು ಕರೆಯಲಾಗುತ್ತದೆ. ಇದರ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಬಾಯಿಯ ಅನೈರ್ಮಲ್ಯಕ್ಕೂ ಮಧುಮೇಹ ಮತ್ತು ಹೃದಯದ ನಡುವೆ ಸಂಬಂಧವಿದೆ ಎಂದು ಅನೇಕ ಅಧ್ಯಯನಗಳು, ತಜ್ಞರು ಕೂಡ ಹೇಳುತ್ತಾರೆ. ಬಾಯಿಯ
ಬ್ಯಾಕ್ಟೀರಿಯಾಗಳು ಉರಿಯೂತವನ್ನ ಉಂಟು ಮಾಡುವುದಲ್ಲದೆ ಮಧುಮೇಹ ಮತ್ತು ಒಸಡಿನ ಗಮ್ ಕಾಯಿಲೆಗೆ ಸೇರಿದಂತೆ ಅನೇಕ ಅಸ್ವಸ್ಥತೆಗಳಿಗೆ ಕಾರಣವಾಗುತ್ತದೆ ಎಂದು ಇತ್ತೀಚಿನ ಸಂಶೋಧನೆಗಳು ಕೂಡ ಬೆಳಕಿಗೆ ತಂದಿವೆ. ಒಸಡು ಕಾಯಿಲೆಯೊಂದಿಗೆ ಮಧುಮೇಹ, ಅಪಾಯದ ಒಸಡಿನ ಕಾಯಿಲೆ ಇದ್ದರೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ಒಸಡಿನ ಕಾಯಿಲೆಯು ಉರಿಯೂತವನ್ನ ಉಂಟು ಮಾಡುತ್ತದೆ. ಇನ್ಸುಲಿನ್ ಪ್ರತಿರೋಧ ಸಂಭವಿಸುತ್ತದೆ. ಇದು ಮಧುಮೇಹ ರೋಗದಲ್ಲಿ ಡೈಸೆಮಿಕ್ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ. ಇದರಿಂದಾಗಿ ಇನ್ಸುಲಿನ್ ಪ್ರತಿರೋಧವು ಸಂಭವಿಸುತ್ತದೆ ಮತ್ತು ಸ್ನಾಯುಗಳು, ಕೊಬ್ಬು ಮತ್ತು ಯಕೃತ್ತಿನ ಜೀವಕೋಶಗಳು ಇನ್ಸುಲಿನ್ಗೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಹಲ್ಲಿನ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾರ್ಟ್ ಜರ್ನಲ್ ಆಫ್ ಪೆರಿಯೋಡೆಂಟಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಮಧುಮೇಹ ಇಲ್ಲದ ಜನರಿಗಿಂತ ತೀವ್ರವಾದ ಒಸಡು ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬಾಯಿಯ ಆರೋಗ್ಯ, ವಿಶೇಷವಾಗಿ ಒಸಡು ಕಾಯಿಲೆ ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗಬಹುದು. ರಕ್ತನಾಳದ ಕಾಯಿಲೆಯನ್ನ ಇದು ಉಂಟು ಮಾಡುತ್ತದೆ. ಒಸಡಿನ ಕಾಯಿಲೆಯಿಂದ ಬಾಯಿಯ ಬ್ಯಾಕ್ಟೀರಿಯಾವು ರಕ್ತ ಪ್ರವಾಹವನ್ನ ಪ್ರವೇಶಿಸುತ್ತದೆ ಮತ್ತು ಅಪಧಮನಿಯ ಪ್ಲೇಕ್ ಅನ್ನ ರೂಪಿಸುತ್ತದೆ. ಇದು ಹೃದಯಾಘಾತದ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ. ಒಸಡಿನ ಕಾಯಿಲೆಯು ಇತರ ಕಾಯಿಲೆಗಳಿಂದ ಹೆಚ್ಚು ಹೃದಯ ಕಾಯಿಲೆಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಸಂಶೋಧನೆಗಳು ಕಂಡುಹಿಡಿದಿವೆ. ಒಸಡಿನ ಕಾಯಿಲೆಯು ಉರಿಯೂತವನ್ನು ಉಂಟು ಮಾಡುತ್ತದೆ. ಅದು ರಕ್ತದೊಡನೆ ಬೆರೆತು ಅದರಲ್ಲಿರುವ ಬ್ಯಾಕ್ಟೀರಿಯಾವು ಅಪಧಮನಿಯಲ್ಲಿ ಪ್ಲೇಕ್ ಸಂಗ್ರಹವನ್ನ ಉಂಟು ಮಾಡುತ್ತದೆ. ಇದರಿಂದ ಹೃದಯಾಘಾತ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ನೋಡಿದಿರಾ ಸ್ನೇಹಿತರೆ, ಹಲ್ಲಿಗೂ ಹೃದಯಕ್ಕೂ ಎಲ್ಲಿಯ ಸಂಬಂಧ? ಆದರೂ ಕೂಡ ಹೃದಯಾಘಾತ ಆಗುತ್ತದೆ ಅಂದ್ರೆ ನೀವು ನಂಬಲೇಬೇಕು. ಹೀಗಾಗಿ ನಾವು ನಮ್ಮ ಹಲ್ಲುಗಳನ್ನ ಗಟ್ಟಿಮುಟ್ಟಿಯಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದು ಅಷ್ಟೇ ಮುಖ್ಯ. ಹೀಗಾಗಿ ಒಳ್ಳೆಯ ನೀರಿನಿಂದ ಹಲ್ಲುಗಳನ್ನ, ಬಾಯಿಯನ್ನ ಮುಕ್ಕಳಿಸುವುದು ತುಂಬಾ ಮುಖ್ಯ. ಬಾಯಿಯನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳಿ, ದುರ್ವಾಸನೆಯಿಂದ ದೂರ ಇಡಿ. ಹಾಗೂ ನಮ್ಮ ಆರೋಗ್ಯವನ್ನ, ನಮ್ಮ ಹೃದಯವನ್ನ ಹಾಗೂ ನಮ್ಮ ಅದೃಷ್ಟವನ್ನ ಕೂಡ ನಾವು ಈ ಒಂದು ಹಲ್ಲಿನಿಂದ ಪಡೆಯಬಹುದು ಅನ್ನುವುದು ಈ ಮೂಲಕ ತಿಳಿದು ಬರುತ್ತದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೂ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.